ಸರ್, ಈಗ ಮಂಗಳೂರಲ್ಲಿ ನಿನ್ನೆ KFC ಮೇಲೆ ರೇಟ್ ಆಗಿದೆ. ಅಲ್ಲಿ 4-5 ತಿಂಗಳು ಹಿಂದಿದ್ದು ಮಾಂಸಗಳು ಸಿಕ್ಕಿದ್ದಾವೆ. ಇದೇ ರೀತಿ ಇಡೀ ರಾಜ್ಯದಲ್ಲೂ ಇದೆ. ದಕ್ಷಿಣ ಕನ್ನಡದಲ್ಲೂ ಎಲ್ಲ ಕಡೆ ಈ ರೀತಿಯಾಗುತ್ತಾ ಹೇಗೆ? ನೋಡಿ, ಈಗ ನಾನು ಬಹುಶಃ ಆರೋಗ್ಯವಂತ ಸಮಾಜ ನಿರ್ಮಾಣ ಬೇಕು ಉದ್ದೇಶ. ಅದಕ್ಕಾಗಿ ಆಹಾರ ಕೊಡುವಂಥ ಉತ್ಪಾದನೆ ನಾವು ಕೇಂದ್ರಗೊಳಿಸಿಕೊಂಡು ರಾಜ್ಯದ ಉದ್ದಗಲಕ್ಕೂ ನಾವು ಆ ರೇಟನ್ನು ಪ್ರಾರಂಭ ಮಾಡಿದ್ದೇವೆ. ತಪಾಸಣೆ ಅವರ ಮೇಲೆ ಕೋಪದಲ್ಲಿ ಅಥವಾ ಅದನ್ನು ಪನಿಷ್ಮೆಂಟ್ ಮಾಡಬೇಕಂದ್ರೆ ಮಾಡೋದಲ್ಲ. ಅವರವ್ರ ತಪ್ಪೇನಂತ ತೋರಿಸಬೇಕು, ಜನರಿಗೆ ಪರಿಸ್ಥಿತಿ ಏನಿದೆ ಅಂತ ತಿಳಿಸ್ಕೊಡ್ಬೇಕು. ಇದು ನಮ್ಮ ಜವಾಬ್ದಾರಿ. ಬಹುಶಃ ಬೆಂಗಳೂರಿನಲ್ಲಿ ಈ ರೀತಿಯ ಎಲ್ಲ ರೀತಿಯ ಔಟ್ಲೆಟ್ಗೆ ಮತ್ತು ರೇಟ್ ಆದರೂ ಕೂಡ ಮಂಗಳೂರಿನಲ್ಲಿ ಅದೇ ಇವರು ಮಾಡ್ತಾರಂತ ಹೇಳಿದರೆ ಅದು ಇವರಿಗೆ ನಾವೇನನ್ನು ಹೇಳಬೇಕು? ಅದಾಗ ನಿನ್ನೆ ಮಾಹಿತಿ ಬಂದ ತಕ್ಷಣ ಅಧಿಕಾರಿ ಹೋಗಿದ್ದಾರೆ, ಚರ್ಚಿಸಿದ್ದಾರೆ. ನಾವು ತಕ್ಷಣ ಅದನ್ನು ಸೇಲ್ ಮಾಡಿದ್ದೇವೆ. ಇಂಥದ್ದು ಎಲ್ಲ ಕಡೆ ಇವತ್ತು ಮುಂದೆ ನಡೀತಿದೆ. ಅದಕ್ಕೆ ನಾನು ಎಲ್ಲರಿಗೂ ಹೇಳಿದಷ್ಟೇ, ದಯವಿಟ್ಟು ನಿಮ್ಮ ಕಿಚನ್ನ ಹೈಜಿನಿಕನ್ನು, ಸ್ಟೋರನ್ನು ಮತ್ತು ಇರುವಂಥ ಆಹಾರ ಪದಾರ್ಥಗಳನ್ನು ಗುಣಮಟ್ಟದ ಇಟ್ಟುಕೊಳ್ಳಿ. ಯಾವುದೇ ಸಂದರ್ಭ ಎಲ್ಲಿ ಕೂಡ ಇವತ್ತು ನಾವು ರೇಟ್ ಮಾಡ್ಬೋದು. ಮತ್ತು ಅದು ಎಷ್ಟೇ ದೊಡ್ಡವರಾದರೂ ಬಿಡುವುದಿಲ್ಲ, ಎಷ್ಟೇ ಸಣ್ಣವರಾದರೂ ಕೂಡ ನಾವು ಬಿಡಲಿಕ್ಕೆ ಹೋಗೋದಿಲ್ಲ. ನಮಗೆ ಜನರ ಆರೋಗ್ಯ ಮುಖ್ಯ. ಸರ್, ಈಗ ಇನ್ನೊಂದು ಬಿಸಿ ನೀರನ್ನ ಹೋಟೆಲ್ಗಳಲ್ಲಿ ಸರ್ ಅದು ಆರ್ಡರ್ ಮಾಡಿದ್ದೀರಾ? ಇನ್ನು ಆರ್ಡರ್ ಆಗಿದೆ? ಈಗ ಆರ್ಡರ್ ಆಗಿದೆ. ಆರ್ಡರ್ ಮೊನ್ನೆ ನಾವು ಏನು ಗೈಡ್ಲೈನ್ಸ್ ಕೊಟ್ಟಿದ್ದೇವೆ ಅದಿಷ್ಟು ಮಾಡಿ ಕೊಟ್ಟಿದ್ದೇವೆ. ಅವ್ರು ಬಿಸಿ ನೀರೇ ಕೊಡಬೇಕು. ಏನೋ ಒಬ್ಬನಿಗೆ ತಣ್ಣೀರು ಕುಡಿಬೇಕಾದ ಆಸೆ ಇದ್ದರೆ ಅವ್ನು ಕೇಳಿದರೆ ತಣ್ಣೀರು ಕೊಡಬೇಕು. ಸರ್, ಈಗ ಯಾಕಂದ್ರೆ ರಾಜ್ಯದಲ್ಲಿ ಕಂಟ್ಯಾಮಿನೇಟೆಡ್ ವಾಟರ್ ತುಂಬಾ ಪ್ರಾಬ್ಲಮ್ಸ್ ಇದೆ. ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ಸರ್ ಇಡೀ ರಾಜ್ಯದಲ್ಲಿ? ಈಗ ಬಿಸಿ ನೀರು ಯಾಕಂದ್ರೆ ಹೇಳಿದ್ರೆ ಮಳೆಗಾಲದಲ್ಲಿ ಯಾವ ನೀರು ಎಲ್ಲಿಂದ ಬಂದು ಯಾರಿಗೂ ಎಷ್ಟೇ ಸರಿ ಇದ್ರೂ ಕೂಡ ಕೆಲವೊಂದು ಹೆಚ್ಚು ಕಮ್ಮಿ ಹಾಗೆ ಆಗ್ತದೆ. ಅದು ಎಲ್ಲ ಕಡೆ ಆಗ್ತದೆ ಅಂತಲ್ಲ. ಆದರೆ ಮತ್ತು ಈಗ ಸಾಂಕ್ರಾಮಿಕ ರೋಗ ಎಲ್ಲಿ ವೈರಸ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈ ಒಂದು ಸಂದರ್ಭದಲ್ಲಿ ನಾವು ಹೆಚ್ಚುವರಿಗೆ ಬಿಸಿ ಮಾಡಿ ಆ ವೈರಸ್ ಅನ್ನು ಕೊಂದು ಸ್ವಚ್ಛತೆಯಿಂದ ಕುಡಿಬೇಕಂತ ನಾವು ಆದೇಶವನ್ನು ಮಾಡಿದ್ದೀವಿ. ಸರ್, ಈಗ ನೀವು ಒಂದು ಇಡೀ ರಾಜ್ಯದಲ್ಲಿ ನಿಮ್ಮ ಏನು ಸ್ಟ್ಯಾಂಡ್ ತಗೊಂಡಿದ್ದೀರಾ ರೈಡ್ ಮಾಡೋದು, ಅದನ್ನು ಫುಡ್ ತುಂಬಾ ಅಪ್ರಿಸಿಯೇಷನ್ ಬರುತ್ತೆ. ಆದ್ರೆ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸ್ಟಾಫ್ಗಳ ಕೊರತೆ ಇದೆ. ಮತ್ತೆ ದಕ್ಷಿಣ ಕನ್ನಡದಲ್ಲಿ ಯಾವುದೇ ತಾಲೂಕಲ್ಲಿ ಫುಡ್ ಸೇಫ್ಟಿ ಆಫೀಸರ್ಸ್ ಇಲ್ಲ. ನಮಗೆ ಖಂಡಿತ ಗೊತ್ತಿದೆ. ಯಾಕಂತ ಹೇಳಿದ್ರೆ ಈ ರೀತಿ ನಾವು ಕೆಲಸ ಮಾಡಿಕೊಂಡಾಗಲೇ ನಾವು ಅದು ಜಾಸ್ತಿ ಜನರನ್ನು ತಗೊಳ್ಳಿಕ್ಕೆ ಸರ್ಕಾರಕ್ಕೆ ಅನುಮತಿ ಕೊಡ್ತದೆ. ನಾವು ಡಿಪಾರ್ಟ್ಮೆಂಟ್ ಪರ್ಫಾರ್ಮೆನ್ಸ್ ಕರೆಕ್ಟ್ ಮಾಡಬೇಕು. ನಾವು ಡಿಪಾರ್ಟ್ಮೆಂಟ್ ಪರ್ಫಾರ್ಮೆನ್ಸ್ ಕರೆಕ್ಟ್ ಮಾಡಿ ನಮ್ಗೇನು ಕೊರತೆ ಇದೆ, ಲ್ಯಾಬ್ ಇದೆ, ಇದನ್ನೆಲ್ಲ ನಾವು ಕೇಳಿದ್ರೆ ಹೆಚ್ಚು ಸರ್ಕಾರ ಖಂಡಿತವಾಗಿ ಕೊಡ್ತದೆ. ಅದಕ್ಕಾಗಿ ಎಲ್ಲ ನಾವು ಒಂದೇನು ನಮ್ಮ ಡಿಪಾರ್ಟ್ಮೆಂಟ್ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಕೂಡ ಇದು ನಮ್ಮ ಎಕ್ಸರ್ಸೈಸ್ ಅಂತ ಹೇಳಿಕ್ಕೆ ನಾನು ಈಗ ಪ್ರತಿ ಜಿಲ್ಲೆಯಲ್ಲಿ ಒಂದು ಲ್ಯಾಬ್ ಆಗುತ್ತೆ ಸರ್. ಪ್ರತಿ ಜಿಲ್ಲೆ ಅಂತ ಬೇಡ, ರಾಜ್ಯ ಮಟ್ಟದಲ್ಲಿ ಒಂದು ಅತ್ಯುತ್ತಮವಾದ ಹೈ ಸ್ಟ್ಯಾಂಡರ್ಡ್ ಲ್ಯಾಬ್. ಯಾಕೆ ನೋಡಿ, ನಾವು ರೇಡ್ ಮಾಡೋಲ್ಲ ದೊಡ್ಡ ದೊಡ್ಡ ಕಂಪನಿ ಅವರು. ನಾವು ಇವರು ಕೋರ್ಟಿಗೆ ಹೋಗಿ ನಮ್ಮ ಲ್ಯಾಬ್ ಸರಿಯಿಲ್ಲ ಅಂತ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಅದು ಯಾವುದೇ ಸುಪ್ರೀಂ ಕೋರ್ಟ್ ಕೂಡ ನಮ್ಮ ಲ್ಯಾಬ್ ರಿಪೋರ್ಟು ಅದನ್ನು ಯಾರು ಕೂಡ ಅಲೆಗಲಿ ಅಂತ ಪರಿಸ್ಥಿತಿ ಆಗಬಾರ್ದು. ಅಂತಕ್ಕೆ ಒಂದು ಟಾಪ್ ಲೆವೆಲ್ ಲ್ಯಾಬ್ ನಿರ್ಮಾಣ ಮಾಡೋ ಯೋಜನೆ ನಮಗಿದೆ. ನಾವು ಅದನ್ನು ಮಾಡ್ತೇವೆ. ಇದೇ ರೀತಿಯ ತುಂಬಾ ನಾವು ಇನ್ಸಿಡೆಂಟ್ ನೋಡಿದ್ವಿ, ಮಂಗಳೂರಲ್ಲಿ ನೋಡಿದ್ವಿ, ಬೆಂಗಳೂರಲ್ಲಿ ನೋಡಿದ್ವಿ. ಅದ್ರ ಮೇಲೂ ಸೇಫ್ಟಿ ವಯಲೇಷನ್. ನಾನು ಈಗಾಗಲೇ ಮೊನ್ನೆ ಬೆಂಗಳೂರಿನಲ್ಲಿ ಕೂಡ ಹೇಳಿದ್ದೇನೆ, ನಾನು ನಿಮ್ಮ ಮುಖಾಂತರ ಕೂಡ ಹೇಳ್ತಾ ಇದ್ದೇನೆ. ನಾವೀಗ ಮೊದಲು ಪಬ್ಲಿಕ್ ಪ್ಲೇಸ್ ಎಲ್ಲಿ ಕೂಡ ಎಲ್ಲ ಜನ ಇವತ್ತು ಹೋಟೆಲ್ಗೆ, ಕ್ಯಾಂಟೀನ್ಗೆ, ವಿಧಾನಸೌಧ, ವಿಕಾಸಸೌಧ ಈ ರೀತಿ ಎಲ್ಲ ಇವತ್ತು ಮಾಡಿದ್ದೇವೆ. ಮುಂದಿನ ನಮ್ಮ ಯೋಜನೆ ಒಂದು ನಮ್ಮ ಕೇಟರಿಂಗ್, ಎರಡನೇದು PG ಸೆಂಟರ್, ಮೂರನೇದು ಹಾಸ್ಟೆಲ್ಸ್. ಅದಕ್ಕೆ ನಾನು PG ಎಲ್ಲರಿಗೂ ಹೇಳ್ತಾ ಇದ್ದೇನೆ, ಇಲ್ಲಿ ಬರೋದು ವಿದ್ಯಾರ್ಥಿನಿಯರು, ಯುವಕರು ಅವರು ಮನೆ ಬಿಟ್ಟು ಇಲ್ಲಿ ಬಂದಿರ್ತಾರೆ. ಅವ್ರು ಯಾರಿಗೂ ಕೂಡ ಇರುವುದಿಲ್ಲ. ಅವರು ಊಟದ ಇದರಿಂದ ಆರೋಗ್ಯ ಸಮಸ್ಯೆ ಆದ ಕಾರಣ ಅವ್ರು ಬಂದು ನೋವಿನಿಂದ ನಾವು ಜೀವನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನೀವು PG ನಡೆಸೋದಾದ್ರೆ ನಿಮ್ಮಲ್ಲಿ ಬರುವಂಥ ಯುವತಿಯರು ಯಾರಿದ್ದಾರೆ ಅಥವಾ ಇನ್ನಿತರು ಯಾರು ಕೆಲಸಕ್ಕೆ ಬರ್ತಾರೆ, ನಿಮ್ಮ ಸ್ವಂತ ಮಕ್ಕಳಾಗೆ ಮತ್ತು ನಿಮ್ಮ ಸಂಬಂಧಿಕರಾಗಿ ನೋಡಿಕೊಂಡು ಅವರಿಗೆ ಊಟದ ವ್ಯವಸ್ಥೆ ಮಾಡೋದಾದ್ರೆ ಅಂಥವ್ರು ಮಾತ್ರ ದಯವಿಟ್ಟು ಓಪನ್ ಮಾಡಿ PG. ಇಲ್ಲದೆ ನೀವು PGಯನ್ನು ಓಪನ್ ಮಾಡಬೇಕು ಅಗತ್ಯನೇ ಇಲ್ಲ. ಅದಕ್ಕಾಗಿ ನಾವು PGಗೆ ನಾನು ಯಾಕೆ ಮಾಹಿತಿ ಅಂತ, ನೀವೀಗ ರೆಕ್ಟಿಫೈ ಮಾಡಿ, ಸರಿ ಇಲ್ಲದೆ ಸರಿಪಡಿಸಿಕೊಂಡು ನಾಳೆ ಏನಾದರೂ ಬಂದಾಗ ಖಂಡಿತವಾಗಿ ಆ PG ಸೆಂಟರ್ ನಡೆಸಲಿಕ್ಕೆ ನಾವು ಅನುಮತಿ ಮತ್ತು ನಾವು ಕೊಡೋದಿಲ್ಲ. ನಾವು ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ ಕೂಡ ಮಾತಾಡಿಕೊಂಡು ನಾವು ಜಂಟಿಯಾಗಿ ನಮ್ಮ ಕೆಲಸನ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ.
GL ಆಚಾರ್ಯ ಜುವೆಲ್ಲರ್ಸ್.